ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತನ್ನ ಪ್ರೀತಿಯ ಮಡದಿ ತಮ್ಮೆಲ್ಲರನ್ನ ಅಗಲಿ ಇಹಲೋಕ ತ್ಯಜಿಸಿದಾಗ ಅವರ ನೆನಪು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಬೇಕು, ಅದೆಷ್ಟೋ ಜನರಿಗೆ ನೆರಳಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ತನ್ನ ಊರಿನಲ್ಲಿ ಬಸ್ಸು ತಂಗುತಾಣವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಮಾತಾಡ್ತಾ ಇರುವಂಥದ್ದು ನಳಿನಿ ಲೋಕಪ್ಪ ಗೌಡ ಇವರ ಸ್ಮರಣಾರ್ಥವಾಗಿ ಕರೆಮನೆ ಕಟ್ಟೆಯಲ್ಲಿ ನಿರ್ಮಾಣವಾಗಿರುವಂತಹ ಬಸ್ಸು ತಂಗುತಾಣದ ಬಗ್ಗೆ. ನಳಿನಿ ಲೋಕಪ್ಪ ಗೌಡ ಸಮಾಜ ಕಂಡಂತಹ ಧೀಮಂತ ಮಹಿಳೆ. ತನಗಾಗಿ ಏನೂ ಇಲ್ಲದಿದ್ದರೂ ಕೂಡ ಸಮಾಜಕ್ಕಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಮಿಡಿದವರು, ಸಹಾಯ ಹಸ್ತವನ್ನು ಚಾಚಿದವರು. ಈ ಭಾಗದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನಳಿನಿ ಲೋಕಪ್ಪ ಗೌಡ ಅಂತ ಹೇಳಿದರೆ ಅವರು ದೇವರು ಅನ್ನುವಂತಹ ಮಾತನ್ನೇ ಹೇಳ್ತಾರೆ. ಹಾಗಾಗಿ ತನ್ನ ಊರಿನ ಜನರಿಗಾಗಿ ತನ್ನ ಊರಿನಲ್ಲಿಯೇ ಬಸ್ಸು ತಂಗುತಾಣವನ್ನು ನಿರ್ಮಾಣ ಮಾಡಬೇಕು, ನೆರಳಾಗಿ ನಿಲ್ಲಬೇಕು ಅನ್ನುವಂತಹ ಆಸೆ ಇತ್ತು ಅವರಿಗೆ. ಆದರೆ ಈಗ ಇವರು ನಮ್ಮ ಜೊತೆಗಿಲ್ಲ. ಇವರ ಆಸೆಯನ್ನು, ಇವರ ಕನಸನ್ನು ಇವರ ಪತಿಯಾಗಿರುವಂತಹ ಲೋಕಪ್ಪ ಗೌಡ ಇವರು ನೆರವೇರಿಸಿದ್ದಾರೆ. ಹಾಗಾಗಿ ಕೆರೆಮನೆ ಕಟ್ಟೆಯಲ್ಲಿ ಭವ್ಯವಾಗಿರುವಂತಹ ಬಸ್ಸು ತಂಗುತಾಣ ನಿರ್ಮಾಣ ಆಗಿದೆ. ಇದರ ಸಂಪೂರ್ಣ ಚಿತ್ರಣ ಯಾವ ರೀತಿಯಾಗಿದೆ ತೋರಿಸ್ತೀವಿ, ಬನ್ನಿ. ಕಷ್ಟ ಸುಖಗಳಲ್ಲಿ ಜೊತೆಯಾಗಿದ್ದವರು, ಸಮಾಜದ ಬಗ್ಗೆ ಜೊತೆಯಾಗಿ ಚಿಂತಿಸಿದವರು ನಳಿನಿ ಲೋಕಪ್ಪ ಗೌಡ ದಂಪತಿಗಳು. ಫೆಬ್ರವರಿ 12ರಂದು ನಳಿನಿ ಲೋಕಪ್ಪ ಗೌಡ ಅವರು ಸ್ವರ್ಗಸ್ಥರಾದರು. ಇವರ ನೆನಪು ಭೂಮಿಯ ಮೇಲೆ ಶಾಶ್ವತವಾಗಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಲೋಕಪ್ಪ ಗೌಡ ಇವರು. ಇದೀಗ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಕರೆಮನೆ ಕಟ್ಟೆಯಲ್ಲಿ ನಳಿನಿ ಲೋಕಪ್ಪ ಗೌಡ ಅವರ ಕನಸಿನಂತೆ ಲೋಕಪ್ಪ ಗೌಡ ಅವರು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ. ಬಸ್ ಬರುವವರೆಗೆ ಬಿಸಿಲಿನಲ್ಲಿ ಜನ ಕಾಯಬೇಕು, ಆಯಾಸ ಆಯಿತು ಅಂದರೆ ಇಲ್ಲಿ ನೆರಳಿಲ್ಲ, ಕೂರೋದಕ್ಕೆ ಜಾಗ ಕೂಡ ಇಲ್ಲ. ಹಾಗಾಗಿ ಪ್ರಯಾಣಿಕರಿಗೆ ಅನುಕೂಲ ಆಗೋದಕ್ಕಾಗಿ ಸುಂದರವಾಗಿರುವಂಥ ಬಸ್ ಸ್ಟ್ಯಾಂಡನ್ನು ಮಡದಿಯ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ ನಳಿನಿ ಲೋಕಪ್ಪ ಗೌಡ ಅವರು ಹೇಳಿದ್ರಂತೆ, ನಮ್ಮ ಊರಿನಲ್ಲಿ ಒಂದು ಸುಸಜ್ಜಿತವಾಗಿರುವಂಥ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು, ಜನರಿಗೆ ನೆರಳನ್ನು ನೀಡಬೇಕು ಅಂತ ಹೇಳಿದ್ರಂತೆ. ಈ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈಗ ಲೋಕಪ್ಪ ಗೌಡ ಅವರು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿರುವಂಥದ್ದು. ಕರೆಮನೆಕಟ್ಟೆಯಲ್ಲಿ ಈ ಹಿಂದೆ ಅಂದರೆ 1998ರಲ್ಲಿ ನಳಿನಿ ಲೋಕಪ್ಪ ಗೌಡ ಅವರ ಇಚ್ಛೆಯಂತೆ ಕರೆಮನೆಕಟ್ಟೆಯನ್ನು ನಿರ್ಮಿಸಲಾಗಿತ್ತು. ಬಳಿಕ 2007ರಲ್ಲಿ ಸುಂದರವಾಗಿ ಇದನ್ನು ನವೀಕರಿಸಲಾಗಿತ್ತು. ಈ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ನಾನಕ್ಕೆ ತೆರಳುವ ಸಂದರ್ಭದಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ಈ ಕಟ್ಟೆಯ ಪಕ್ಕದಲ್ಲಿಯೇ ಬಸ್ಸು ತಂಗುತಾಣವನ್ನು ನಿರ್ಮಾಣ ಮಾಡಲಾಗಿದೆ. ಅಂಡ್ ಹೇಗಿದೆ ಅಂತ ನೋಡೋದಾದರೆ ಇಂಟರ್ಲಾಕ್ ಹಾಕಿದ್ದಾರೆ. ವಿಶಾಲವಾದ ಬಸ್ ಸ್ಟ್ಯಾಂಡ್, ಕುಳಿತುಕೊಳ್ಳೋದಕ್ಕಾಗಿ ಗ್ರಾನೈಟ್ ಹಾಕಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಕಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇನ್ನೊಂದು ಬದಿಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಅಂದರೆ ಇದರ ಮೇಲೆಯೇ ನಳಿನಿ ಲೋಕಪ್ಪ ಗೌಡ ಅವರ ಭಾವಚಿತ್ರವನ್ನು ಗ್ರಾನೈಟ್ನಲ್ಲಿ ಲೇಸರ್ ಮೂಲಕ ಪ್ರಿಂಟ್ ಮಾಡಿ ಅಳವಡಿಸಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಳಿನಿ ಲೋಕಪ್ಪ ಗೌಡ ದಂಪತಿಗಳ ಪ್ರೀತಿ ಎಷ್ಟು ಆಳವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಬದುಕಿದ್ದಾಗ ಮಾತ್ರ ಪ್ರತಿ ಕ್ಷಣ ನೆನಪಿಸೋದು, ಜೊತೆಯಾಗಿರೋದಲ್ಲ, ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಇದ್ದಾರೆ ಅನ್ನೋ ಭಾವದಲ್ಲಿಯೇ ಬದುಕೋದು, ಅವರ ಹೆಸರಿನಲ್ಲೇ ಎಲ್ಲವನ್ನ ಮಾಡೋದು ನಿಜವಾದ ಪ್ರೀತಿ ಅನ್ನೋದು ನಳಿನಿ ಲೋಕಪ್ಪ ಗೌಡರು ಅವರು ತೋರಿಸಿಕೊಟ್ಟಿದ್ದಾರೆ ನೋಡಿ. ಏಪ್ರಿಲ್ 18ರಂದು ಅಂದರೆ ನಾಳೆ 25ನೇ ವರ್ಷದ ಸತ್ಯನಾರಾಯಣ ಪೂಜೆಯಲ್ಲಿ ನಡೀಲಿಕ್ಕಿದೆ. ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ, ಅನ್ನದಾನ ಸೇವೆ ಕೂಡ ನಡೀಲಿಕ್ಕಿದೆ. ಇದೇ ದಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಈ ಬಸ್ಸು ತಂಗುತಾಣವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿದ್ದಾರೆ. ತನಗಾಗಿ ಅಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಅಂತ ಜೀವಿಸಿದ್ದಂತಹ ನಳಿನಿ ಲೋಕಪ್ಪ ಗೌಡರ ನೆನಪಿಗಾಗಿ ಭವ್ಯವಾಗಿರುವಂತಹ ಬಸ್ಸು ತಂಗುತಾಣ ನಿರ್ಮಾಣವನ್ನ ಮಾಡಿದ್ದಾರೆ. ಲೋಕಪ್ಪ ಗೌಡರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ಕಾರ. ಬಸ್ಸು ತಂಗುತಾಣ ಜನರಿಗೆ ಉಪಯೋಗ ಆಗಬೇಕು, ನೆರಳಾಗಬೇಕು ಅನ್ನುವಂಥ ಉದ್ದೇಶದಿಂದ ಜೀವಂತವಾಗಿದ್ದಾಗ ಅವರು ಪ್ರತಿಯೊಬ್ಬರಿಗೆ ಕೂಡ ನೆರಳಾಗಿದ್ರು ಸರ್. ಈ ಹೊತ್ತಿಗೆ ಕೂಡ ಅವರ ಒಂದು ನೆನಪಿಗಾಗಿ ಭವ್ಯವಾಗಿರೋದು ಬಸ್ ತಂಗುತಾಣ. ಇದು ಅವ್ರದ್ದೇ ಆಶಯ. ಇದು ಆ್ಯಕ್ಚುಲಾಗಿ ಮುಂಚಿಂದ ಹೇಳ್ತಾ ಇದ್ರು, ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು, ಇಲ್ಲಿ ಬಸ್ ಎಲ್ಲರೂ ಬಿಸಿಲಲ್ಲಿ ನಿಲ್ತಾರೆ, ಮಾಡಬೇಕು ಅಂತ. ಬಟ್ ಈ ಕಟ್ಟೆದು ಬ್ಯೂಟಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ ಬೇರೆ ಮಾಡೋಕ್ಕೆ. ಈಗ ಏನಿದ್ರು ಅವರು ಇಲ್ಲ, ಬಟ್ ಅವರ ಒಂದು ಇದನ್ನು ನೆನಪಿಗೋಸ್ಕರ ಆದರೂ ಅವ್ರು ಹೇಳಿದ ಮಾತನ್ನು ಉಳಿಸ್ಬೇಕು ಅಂದುಕೊಂಡು ಸ್ವಲ್ಪ ಖರ್ಚಾದರೂ ಚಿಂತೆ ಇಲ್ಲ, ಕಟ್ಟೆದು ಬ್ಯೂಟಿ ಹೋಗೋದಾಗೆ ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂತ ಮಾಡಿದ್ದೀವಿ. ಅದರಲ್ಲಿ ಈಗ ಕುಡಿಯೋಕ್ಕೆ ನೀರು ಅಂತ ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಮಾಡಿ ಎಲ್ರಿಗೂ ಕುಡಿಯೋ ನೀರು ಸಿಗುವ ಹಾಗೆ ಮಾಡಿದ್ದೀವಿ. ಅದನ್ನೀಗ ನಾಳೆ ಲೋಕಾರ್ಪಣೆ ಆಗುತ್ತೆ. ನಮ್ಮ ದೇವರು ನಾಳೆ ಸಾಯಂಕಾಲ ಇಲ್ಲಿಗೆ ಬರ್ತಾರೆ. ನಾಳೆ ಸಾಯಂಕಾಲ ಇಲ್ಲಿ ಪ್ರೋಗ್ರಾಮ್ಸ್ ಇದೆ. ಸತ್ಯನಾರಾಯಣ ಪೂಜೆ ಆಗುತ್ತೆ. ಸತ್ಯನಾರಾಯಣ ಪೂಜೆ ಆದ ಕೂಡಲೇ ಶಾಸಕರು ಬಂದು ಲೋಕಾರ್ಪಣೆ ಮಾಡ್ತಾರೆ ನಾಳೆ.
ಆಮೇಲೆ ಇದು ನಾಳೆ ಒಂದು ಯಕ್ಷಗಾನ ಇದೆ, ದೇವಿ ಮಹಾತ್ಮೆ ಅಂತ. ಹನುಮಗಿರಿ ಮೇಳದವರು ಮಾಡ್ತಾ ಇದ್ದಾರೆ ಅದನ್ನು. ಪ್ರತಿ ವರ್ಷ 18ಗೆ ಅವರೇ ಬಂದು ಒಂದು ಯಕ್ಷಗಾನ ಮಾಡ್ತಾರೆ. ಆಮೇಲೆ ಅನ್ನದಾನ ನಡೀತೆ, ವರ್ಷ ಪ್ರತಿ ನಡೆದಾಗೆ ನಡೆಯುತ್ತೆ. ಒಂದು 2,000 ಜನದಲ್ಲಿ ಅನ್ನದಾನ ಆಗುತ್ತೆ. ಇಲ್ಲಿ ನಾಳೆನೂ ಆಗುತ್ತೆ. ಈಗ ಇಲ್ಲಿ ಈ ರಸ್ತೆ ಒಂದು ಇದೆ, ಈಗ ಇಲ್ಲಿಂದ ಸಂಪರ್ಕ ರಸ್ತೆ. ಇದು ಆ್ಯಕ್ಚುಲಾಗಿ ನಮ್ಮ ವರ್ಗದಲ್ಲೇ ಇತ್ತು. ಇಲ್ಲಿ 2021ರವರೆಗೆ ನಾವೇ ಅದನ್ನು ರಿಪೇರಿ ಮಾಡಿಕೊಂಡು ಮಾಡ್ತಾಯಿದ್ವಿ ಪ್ರತಿ ವರ್ಷ. ಆಮೇಲೆ ಅದನ್ನು ಕಾಂಕ್ರೀಟ್ ಮಾಡಬೇಕು ಅಂದ್ಕೊಂಡು ಮಾಡ್ತೀವಿ ಅಂತ ಪಂಚಾಯತಲ್ಲಿ ಇದು ಮಾಡಿದಾಗ ನಾವೇ ಅದನ್ನು ಕಾಂಕ್ರೀಟ್ ಮಾಡಿದ್ದೆವು. ಮಾಡುವಾಗ ಬಂದು ಆಮೇಲೆ ಪಂಚಾಯತಿಯವರು ನಾವೇ ಮಾಡ್ತೀವಿ ಅಂತ ತಗೊಂಡು ಆಗಿನ ಶಾಸಕರು ಬಂದು ಅವರು ಇದು ಮಾಡಿ, ಇಲ್ಲ ನಾವೇ ಕೊಡ್ತೀವಿ ಇದನ್ನು ನೋಡಿ. ಸೊ ಈಗ ಅವರು ಕಾಂಕ್ರೀಟ್ ಮಾತ್ರ ಅವ್ರು ಮಾಡಿದ್ದಾರೆ, ಜಾಗ ನಾವು ಬರ್ಕೊಟ್ಟಿಲ್ಲ, ಅದನ್ನು ಕೊಡ್ತೀವಿ. ಅದು ಇದರಲ್ಲಿರುತ್ತೆ. ಅದಕ್ಕೆ ಈಗ ತೋಟದ ಒಳಗಡೆನೂ ಹೆಚ್ಚು ಕಡೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಜಾಗ ನಾವು ಬಿಟ್ಕೊಟ್ಟಿದ್ವಿ ನಮ್ಮ ಇದರಲ್ಲಿ ಜಾಗದಲ್ಲೇ. ಇದಕ್ಕೆ ನಮ್ಮ ಪತ್ನಿಯವ್ರದ್ದು ನಳಿನಿ ಲೋಕಪ್ಪಗೌಡ ರಸ್ತೆ ಅಂತ ಇಡಿ ತಗೊಂಡು ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ಒಪ್ಕೊಂಡಿದ್ದಾರೆ. ಈಗ ನಾಳೆ ಅದಕ್ಕೆ ರೋಡಿಗೂ ಒಂದು ನಾಮಕರಣ ಮಾಡ್ತೀವಿ, ನಳಿನಿ ಲೋಕಪ್ಪಗೌಡ ರಸ್ತೆ. ಇದು ಇಲ್ಲಿಂದ ಮಧ್ಯದಲ್ಲಿ ಹೋಗ್ತಾ ಮುಂದೂರು ರಸ್ತೆಗೆ ಜಾಯಿನ್ ಆಗುತ್ತೆ. ಸೊ ಸಂಪರ್ಕ ರಸ್ತೆ ಒಂದು ಆಗುತ್ತೆ. ನಳಿನಿ ಲೋಕಪ್ಪಗೌಡ ಬದುಕಿದ್ದಾಗ ಎಲ್ಲರಿಗೂ ಪ್ರೀತಿಯನ್ನ ಹಂಚಿದವರು, ಸಮಾಜಮುಖಿಯಾಗಿ ಗುರುತಿಸಿಕೊಂಡವರು, ಎಲ್ಲರೂ ತನ್ನವರು ಅಂತ ಹೇಳಿಕೊಂಡು ಜೀವಿಸಿದವರು, ಉಸಿರಾಡಿದವರು. ಆದರೆ ಈಗ ಇವರು ನಮ್ಮೊಂದಿಗಿಲ್ಲ. ಆದರೆ ಇವರ ನೆನಪು ಯಾವಾಗಲೂ ಕೂಡ ಭೂಮಿಯ ಮೇಲೆ ಶಾಶ್ವತವಾಗಿರಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇವರು ಯಾವೆಲ್ಲ ಯೋಜನೆಗಳನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡಿದ್ರು, ಅವೆಲ್ಲವನ್ನ ಕೂಡ ಇವರ ಪತಿಯಾಗಿರುವಂತಹ ಲೋಕಪ್ಪಗೌಡ ಇವರು ನೆರವೇರಿಸ್ತಾ ಇದ್ದಾರೆ. ತನ್ನದೇ ಊರಿನಲ್ಲಿ ಬಸ್ಸು ತಂಗುತಾಣ ಆಗಬೇಕು, ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ಕೂಡ ಇವರ ಆಸೆಯಾಗಿತ್ತು. ಇದನ್ನು ಇದೀಗ ನೆರವೇರಿಸಲಾಗಿದೆ. ತುಂಬಾ ಸುಸಜ್ಜಿತವಾಗಿರುವಂತಹ ಬಸ್ಸು ತಂಗುತಾಣ ಊರಿನವರಿಗೆ ನೆರಳಾಗಿ ನಿಂತಿದೆ. ಹಾಗಾಗಿ ನಳಿನಿ ಲೋಕಪ್ಪಗೌಡರು ಇದ್ದಾಗ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ಮಾಡಿದರು. ತಾನು ಇಹಲೋಕವನ್ನು ತ್ಯಜಿಸಿದಾಗ ಕೂಡ ಅದೆಷ್ಟೋ ಜನರಿಗೆ ನೆರಳಾಗಿ ನಿಂತಿದ್ದಾರೆ. ಈ ಬಸ್ಸು ತಂಗುತಾಣಕ್ಕೆ ನೀವು ಬಂದ್ರಿ ಅಂತ ಹೇಳಿದರೆ ಒಂದು ರೀತಿಯಾಗಿ ನಿಮಗೆ ವಿಶೇಷವಾಗಿರುವಂತಹ ಅನುಭವವನ್ನು ನೀಡುತ್ತೆ. ಅದರ ಜೊತೆಗೇನೆ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇದು ನಿಜವಾದ ಪ್ರೀತಿ ಅಲ್ವಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.